ಉಡುಪಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಇದ್ರೂ ಕೂಡ ಜಿಲ್ಲೆಯ ನದಿಗಳು ಮಾತ್ರ ಮೈದುಂಬಿ ಹರಿತಾ ಇದೆ. ಅದರಲ್ಲೂ ಉಡುಪಿಯ ಜೀವ ನದಿ ಸ್ವರ್ಣ ನದಿಗೆ ಈ ವರ್ಷ ಜೀವ ಕಳೆ ಬಂದಿದೆ. ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆಯಾದ್ದರಿಂದ ಸ್ವರ್ಣ ನದಿ ಮೈದುಂಬಿ ಹರಿತಾ ಇದ್ದು ಬಜೆ ಡ್ಯಾಂ ಭರ್ತಿಯಾಗಿದೆ. ನಗರ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಬಂದಿಲ್ಲ. ಹೌದು, ಕರಾವಳಿಯಲ್ಲಿ ಆರೆಂಜ್ ರೆಡ್ ಅಲರ್ಟ್ ನಡುವೆಯೂ ಮಳೆ ಪ್ರಮಾಣ ಕಡಿಮೆಯಾಗಿದ್ದು ಪಶ್ಚಿಮ ಘಟ್ಟದಲ್ಲಿ ಸುರಿದ ನಿರಂತರ ಮಳೆಯಿಂದ ನೀರು ಹರಿದು ಬಂದಿದೆ. ಇದರಿಂದ ಉಡುಪಿ ನಗರಕ್ಕೆ ನೀರು ಒದಗಿಸುವ ಸ್ವರ್ಣ ನದಿಗೆ ಜೀವ ಕಳೆ ಬಂದಿದ್ದು ಹಿರಿಯಡ್ಕದಲ್ಲಿರುವ ಬಜೆ ಡ್ಯಾಂ ತುಂಬಿ ಹರಿತಾ ಇದೆ. ಈ ಬಾರಿ ಪ್ರಕೃತಿಯ ಸಮಸ್ಯೆಯಿಂದಾಗಿ ಮಳೆ ವ್ಯತ್ಯಾಸವಾಗ್ತಾ ಇದ್ದು ಕೃಷಿ ಮೇಳೆ ಹೊಡೆತ ಬೀಳುವ ಸಾಧ್ಯತೆ ಹೆಚ್ಚಿದೆ. ಬೈಂದೂರು, ಕುಂದಾಪುರ ಹಾಗೂ ಬೆಳ್ತಂಗಡಿ ಕಡೆಯಲ್ಲಿ ಮಳೆ ಬರ್ತಾ ಇದ್ದು ನದಿ ತುಂಬಿ ಹರಿತಾ ಇದೆ. ಆದರೆ ಇದು ಕ್ಷಣಿಕ. ಮೇ ತಿಂಗಳಲ್ಲಿ ಆರಂಭ ಮಾಡಬೇಕಾದ ಕೃಷಿಯನ್ನ ಜುಲೈ ತಿಂಗಳಲ್ಲಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಮುಂದೆ ಕೆಲವು ಸಮಸ್ಯೆಗಳು ಬರುತ್ತದೆ ಎನ್ನುತ್ತಾರೆ ಕೃಷಿಕರು. ಈ ಬಾರಿ ಪ್ರಕೃತಿಯ ಸಮಸ್ಯೆಯಿಂದಾಗಿ ಮಳೆ ವ್ಯತ್ಯಾಸ ಆಗ್ತಾಯಿದೆ. ಇದು ಕೃಷಿ ಮೇಲೆ ಹೊಡೆತ ಬೀಳಿಸುವಂಥ ಸಾಧ್ಯತೆ ಹೆಚ್ಚಿದೆ. ಇವಾಗ ಕೆಲವು ಕಡೆಗಳಲ್ಲಿ ಉದಾಹರಣೆಗೆ ನಾವು ನಮ್ಮ ಕರಾವಳಿಯಲ್ಲಿ ನೋಡಬೇಕಾದ್ರೆ ಬೈಂದೂರು, ಕುಂದಾಪುರ ಕಡೆಗಳಲ್ಲಿ ಹಾಗೆ ಬೆಳ್ತಂಗಡಿ ಕಡೆಗಳಲ್ಲಿ ವಿಪರೀತ ಮಳೆ ಬರ್ತಾ ಇದೆ, ನದಿ ತುಂಬಿ ಹರಿತಾ ಇದೆ. ಆದರೆ ಇದು ಕ್ಷಣಿಕ ಮಾತ್ರ ಅಂತ ಹೇಳ್ಬೋದು. ಉಳಿದ ಕಡೆಗಳಲ್ಲಿ ನೆರೆ ಬಿಟ್ಕೊಂಡು ಸಾಧಾರಣ ಮಟ್ಟದ ಉಬ್ಬರೇ ಇಳಿತ ಏನಿರ್ತದೆ ಬೇಸಿಗೆಯಲ್ಲಿ ಅಂಥದ್ದೇ ಮಟ್ಟಕ್ಕೆ ನೀರಿದೆ. ಆದರೂ ಭತ್ತ ಕೃಷಿಗೆ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಮಳೆ ಬಂದಿದೆ. ಸಾಕಷ್ಟು ಬೆಟ್ಟು ಗದ್ದೆಗಳನ್ನು ಹೊರತುಪಡಿಸಿ ಕೃಷಿ ಚಟುವಟಿಕೆ ಮುಂದುವರಿಸಲಿಕ್ಕೆ ಅಡ್ಡಿಲ್ಲ. ಇದರಲ್ಲಿ ಮೇ ತಿಂಗಳಲ್ಲಿ ಆರಂಭ ಮಾಡಬೇಕಾದಂಥ ಕೃಷಿಯನ್ನು ಈಗ ಜುಲೈಲಿ ಮಾಡಬೇಕಾದ ಪರಿಸ್ಥಿತಿ ಬಂದಿರೋ ಕಾರಣಕ್ಕೆ ಮುಂದೆ ಕೆಲವು ಸಮಸ್ಯೆಗಳು ಬರ್ತವೆ. ಮುಖ್ಯವಾಗಿ ಕಟಾವಿನ ಸಮಸ್ಯೆ ಇರ್ಬೋದು. ಮತ್ತು ಈಗ ಚಾಪೆ ನೇಜಿಕರಣ ಪದ್ಧತಿಯಲ್ಲಿ ನಮ್ಮ ರೈತರು ಕೃಷಿಯನ್ನು ಮಾಡ್ತಾ ಹೋಗುವ ಕಾರಣಕ್ಕೆ ಈಗಾಗಲೇ ಮೇ ತಿಂಗಳಲ್ಲಿ ಬಿತ್ತನೆ ಮಾಡಿದಂಥ ಏನು ಗಿಡಗಳಿವೆ ದೊಡ್ಡದಾಗಿವೆ, ಇವುಗಳನ್ನು ಯಂತ್ರದಲ್ಲಿ ಅಳವಡಿಸುವಾಗ ಗದ್ದೆಯಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಅದರಿಂದಾಗಿ ಬೆಳವಣಿಗೆ ಇಳುವರಿ ಕುಂಠಿತ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ಹೇಳಬೇಕಾದ್ರೆ ಇವತ್ತಿನ ದಿನಗಳಲ್ಲಿ ಮಳೆ ಜಾಸ್ತಿ ಬಂದರೂ ಕೂಡ ಬಾರದಿದ್ರೂ ಕೂಡ ಇಳುವರಿ ಕುಂಠಿತ ಆಗೋದು ಖಚಿತ. ಮೇ ತಿಂಗಳಲ್ಲಿ ಬಹುತೇಕ ಖಾಲಿಯಾಗುವ ಹಂತದಲ್ಲಿದ್ದ ಈ ಡ್ಯಾಂ ಇದೀಗ ಫುಲ್ ಆಗಿರುವುದರಿಂದ ಕರಾವಳಿಗರಿಗೆ ನೆಮ್ಮದಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ರೈತರು ಮಳೆಗಾಗಿ ಕಾಯ್ತಾ ಇದ್ದರು, ಆದರೆ ಸದ್ಯಕ್ಕೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವೀಗ ಇರುವಂಥದ್ದು ಉಡುಪಿಯ ಸ್ವರ್ಣ ನದಿ ತೀರದ ಬಜೆ ಡ್ಯಾಮ್ ಹತ್ತಿರ. ಈ ಒಂದು ಬಜೆ ಡ್ಯಾಮ್ ಅಲ್ಲಿ ಏನು ನಾವು ಗಮನಿಸ್ತಿದ್ದೇವೆ, ಸ್ವರ್ಣ ನದಿ ಇರ್ಬೋದು, ಪಾಪನಾಶಿನಿ ಇರ್ಬೋದು, ಏನು ಸೀತಾ ನದಿ ಇರ್ಬೋದು, ಹಾಗೆ ಸೌಪರ್ಣಿಕಾ ನದಿ ಇರ್ಬೋದು. ಈ ಎಲ್ಲ ನದಿಗಳು ಈಗ ಉಕ್ಕಿ ಹರಿತಿದೆ. ಆದರೆ ಈ ಒಂದು ನದಿಗಳೆಲ್ಲ ಉಕ್ಕಿ ಹರಿಲಿಕ್ಕೆ ಕಾರಣ ಪಶ್ಚಿಮ ಘಟ್ಟದಲ್ಲಿ ಹೇರಳವಾಗಿ ಮಳೆ ಆಗ್ತಾ ಇರೋದು. ಸದ್ಯ ಈ ಒಂದು ನದಿಗಳು ಉಕ್ಕಿ ಹರಿಯೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಏನು ನೀರಿಗೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ಎಂಬ ಒಂದು ನಿರೀಕ್ಷೆ ಕೂಡ ಜನರಲ್ಲಿದೆ. ಯಾಕಂತೇಳಿದ್ರೆ ಈ ಒಂದು ನಾವು ಬಜೆ ಡ್ಯಾಮಲ್ಲಿ ಏನಿದ್ದೇವೆ, ಇದು ಉಡುಪಿಯ ನಗರದ ಎಲ್ಲ ನಗರಗಳಿಗೆ ಕುಡಿಯುವ ನೀರು ಇಲ್ಲಿಂದಲೇ ಸರಬರಾಜು ಆಗುವಂಥದ್ದು. ಸದ್ಯ ಈಗ ಈ ನದಿಯೊಂದು ಉಕ್ಕಿ ಹರಿತಿದೆ. ಈ ಒಂದು ನದಿಯಿಂದ ನೀರು ಮುಂದಿನ ದಿನಗಳಲ್ಲಿ ಸಂಗ್ರಹಿಸಿದರೆ ಮುಂದಿನ ನಮ್ಮ ಉಡುಪಿಯ ಎಲ್ಲ ಜನರಿಗೆ ಕುಡಿಯಲು ನೀರೊಂದು ತೊಂದರೆ ಆಗುವುದಿಲ್ಲ ಎಂಬ ನಿರೀಕ್ಷೆ ಜನರಲ್ಲಿ. ಅದೇ ರೀತಿಯಲ್ಲಿ ಎಲ್ಲ ನದಿಗಳು ಉಕ್ಕಿ ಹರಿತಿದೆ. ನದಿಯ ತೀರದ ಕೃಷಿಕರು ಈಗ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ರೈತರಿಗೆ ಈಗ ಏನು ಅಂತ ಹೇಳಿದ್ರೆ ಮಳೆಯನ್ನು ಅವಲಂಬಿಸಿಕೊಂಡು ಕೃಷಿ ಕಾರ್ಯ ಮಾಡೋದ್ರಿಂದ ಇಂತಹ ನದಿಯಲ್ಲಿ ನೀರನ್ನು ತೆಗೆದು ಏನಾದರೂ ಕೃಷಿ ಕಾರ್ಯಕ್ಕೆ ತೊಡಗಿಸಿಕೊಳ್ಳಿಕ್ಕೆ ಕಷ್ಟಕರ. ಆದರೆ ಸದ್ಯ ರೈತರು ಮುಂದಿನ ದಿನಗಳಲ್ಲಿ ಮಳೆ ಆಗಬೇಕು, ನಾವು ಕೃಷಿ ಕಾರ್ಯದಲ್ಲಿ ತೊಡಗಿಸಬೇಕು ಎಂಬುದನ್ನು ಕೂಡ ಜನರಲ್ಲಿದೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.